ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ನಿರ್ಮಾಣಗೊಂಡ ಕಾಂಕ್ರೀಟ್ ರಸ್ತೆಯನ್ನ ಮಂಗಳೂರು ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಠಾಣೆಗೆ ನೀರಿನ ಟ್ಯಾಂಕ್, ವಿಶ್ರಾಂತಿ ಕೊಠಡಿಗಳ ನಿರ್ಮಾಣ ಆಗಲಿದ್ದು, ನ್ಯಾಯಾಲಯದ ಆದೇಶದಿಂದ ಕಾಮಗಾರಿ ಸ್ಥಗಿತಗೊಂಡ ಕಾರಣ ವಿಳಂಬವಾಗಿದೆ ಎಂದರು. ವೆಹಿಕಲ್ ತುಂಬ ಬರ್ತಾ ಇರ್ತದೆ. ಮಾತ್ರ ಇಲ್ಲಿದು ರಸ್ತೆ ತುಂಬ ಹದಗೆಟ್ಟು ಸುಮಾರು ವರ್ಷ ಆಗಿತ್ತು. ನನಗೆ ನಮ್ಮ ಇಲ್ಲಿಯ ಸ್ಥಳೀಯ ಮಂಗಳೂರು ನಗರ ಪಾಲಿಕೆ ಸದಸ್ಯರಾದ ಅಬ್ದುಲ್ ಲತೀಫ್ ಅವರು ಸುಮಾರು ಸಲ ಹೇಳಿದರು, ಇಲ್ಲಿ ಒಂದು ರಸ್ತೆ ಸರಿಪಡಿಸಬೇಕಂತ. ನಾನು ಸ್ಮಾರ್ಟ್ ಸಿಟಿಯ ಇದಕ್ಕಾಗಿ ಅನುದಾನ ಒದಗಿಸಲಿಕ್ಕೆ ಹೇಳಿ ಅದರಲ್ಲಿ ಒಂದು 45 ಲಕ್ಷ ಅನುದಾನವನ್ನು ಇದಕ್ಕೆ ತೆಗೆದಿರಿಸಿದ್ದು. ಇದರಲ್ಲಿ ರಸ್ತೆ ಮತ್ತು ಈ ಪಾಂಡೇಶ್ವರ ಸ್ಟೇಷನ್ಗೆ ಆಗುವ ಒಂದು ನೀರಿನ ಟ್ಯಾಂಕ್ ಮತ್ತೊಂದು ಕಂಪ್ಯೂಟ್ರಿಗೆ ಒಂದು ರೂಮು, ಅದೆರಡು ಇನ್ನೂ ಆಗಲಿಕ್ಕೆ ಉಂಟು. ಶೀಘ್ರದಲ್ಲಿ ಆಗ್ತದೆ. ಈಗ ಸ್ಮಾರ್ಟ್ ಸಿಟಿಯ ಕೆಲಸ ಕೋರ್ಟ್ನ ತಡೆಯಾಜ್ಞೆ ಇದರಿಂದ ಇದು ಸ್ವಲ್ಪ ವಿಳಂಬ ಆಯಿತು. ಆದಷ್ಟು ಶೀಘ್ರದಲ್ಲಿ ಈ ಕೆಲಸ ಆರಂಭಗೊಳ್ಳುತ್ತದೆ. ಅದೇ ರೀತಿ ಬಂದರ್ ಪೊಲೀಸ್ ಸ್ಟೇಷನ್ಗೆ ಒಂದು ವಿಶ್ರಾಂತಿ ಕೊಠಡಿ ಬೇಕಂತ ಹೇಳಿದರು. ಅದು ಈಗಾಗಲೇ ಮಂಜೂರಾಗಿದೆ. ಒಂದು 40 ಲಕ್ಷ ವೆಚ್ಚದಲ್ಲಿ ಒಂದು 910 ಸ್ಕ್ವೇರ್ ಫೀಟ್ ಇದರಲ್ಲಿ ಒಂದು ಮಹಿಳಾ. ಅನಂತರ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತನಾಡಿ, ಪಾಂಡೇಶ್ವರ ಪೊಲೀಸ್ ಠಾಣೆ ಆವರಣದಲ್ಲಿ ಎಸಿಪಿ ಕಚೇರಿ, ಮಹಿಳಾ ಠಾಣೆ, ಸಂಚಾರ ವಿಭಾಗಗಳಿದ್ದು ಸುಮಾರು 250ರಷ್ಟು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಇಲ್ಲಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನ ಕಾಂಕ್ರೀಟೀಕರಣಗೊಳಿಸಲು ಕಾರಣರಾದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಎಂದು ಹೇಳಿದರು. ಈ ಒಂದು ಪ್ರದೇಶದಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಸುಮಾರು 45 ಲಕ್ಷ ಹಣ ಖರ್ಚು ಮಾಡಿ ಸುಮಾರು 50 ಮೀಟರ್ ಉದ್ದದ ರಸ್ತೆ ಮತ್ತು 5 ಮೀಟರ್ ಅಗಲದ ರಸ್ತೆ, ಸುಮಾರು 7500 ಸ್ಕ್ವೇರ್ ಫೀಟಷ್ಟು ಪಾರ್ಕಿಂಗ್ ಜಾಗ ಏನು ನೋಡ್ತಾ ಇದ್ದೀವಿ, ಇದನ್ನು ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ. ನಾನು ಮೇಯರ್ ದಿವಾಕರ್ ಪಾಂಡೇಶ್ವರ ಅವರಿಗೆ ಮತ್ತು ಮುಖ್ಯ ಸಚೇತಕರಾಗಿರುವಂತಹ ಪ್ರೇಮಾನಂದ್ ಶೆಟ್ಟಿ ಅವರಿಗೆ, ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಅವರಿಗೆ ಮತ್ತು ಇನ್ನೊಬ್ಬ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಇವರುಗಳಿಗೆ ಹಾಗೂ ಈ ಭಾಗದ ಯಾರು ಜನಪ್ರತಿನಿಧಿಗಳಿದ್ದಾರೆ, ಸಂಬಂಧಪಟ್ಟ ಇಲಾಖೆ ಇದ್ದಾರೆ, ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ತುಂಬ ಹೊಂಡಗಳು ಬಿದ್ದಿದ್ದು ಮತ್ತು ಮಳೆಗಾಲದಲ್ಲಿ ಇಲ್ಲಿ ವಾಹನ ತರುವಂಥದ್ದಿರಲಿ, ಸಾರ್ವಜನಿಕರು ನಡ್ಕೊಂಡು ಬರೋದು ಬಹಳ ಕಷ್ಟ ಸಾಧ್ಯ. ಈ ಸಂದರ್ಭ ಮಂಗಳೂರು ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿ, ಸದಸ್ಯರಾದ ಜಗದೀಶ್ ಶೆಟ್ಟಿ, ಅಬ್ದುಲ್ ಲತೀಫ್, ಡಿಸಿಪಿ ಹರಿರಾಮ್ ಶಂಕರ್, ಎಸಿಪಿ ನಟರಾಜ್, ಇನ್ಸ್ಪೆಕ್ಟರ್ಗಳಾದ ಗೋಪಾಲಕೃಷ್ಣ ಭಟ್ ಮತ್ತಿತರರು ಉಪಸ್ಥಿತರಿದ್ದರು.